ಬಂದಡೆ ನಮ್ಮ ಇನಿ ಅನಿವಾರ್ಯವಾದ ಈ ಒಂಜಿ ಬಂಟರ ಭವನಡು ಸೇರೊಂದಿಲ್ಲ ನಂಗೆ ಮಾತಾಡುವ ಗೊತ್ತಿದ್ದಲೆಕ್ಕ ಉಳಿದೊಟ್ಟು ಬಾಳಿಕೆ ಕೊರಗಪ್ಪ ಶೆಟ್ರು ಆರ್ನ 86ನೇ ವರ್ಷ ಪ್ರಾಯಡು ಆರು ದೇವರ ಪಾದ ಸೇರಿರು ಆರ್ನ ಸದ್ಗತಿಗೆ ಬೋಡಾಪನಂಚಿನ ಉತ್ತರಾದಿ ಕ್ರಿಯಾ ವಿಧಿಗಳಿನ ಮಾತ ನಮ್ಮ ಮಾಗಣದ ಈ ಭಾಗದ ಒಂದು ಇತಿಹಾಸ ಪ್ರಸಿದ್ಧವಾಯಿನ ಒಂದು ಪುಣ್ಯಕ್ಷೇತ್ರ ಸೋಮನಾಥೇಶ್ವರ ದೇವಸ್ಥಾನಡು ಐನ ಅಲ್ಪದ ಅರ್ಚಕರು ಶಾಸ್ತ್ರೋಕ್ತವಾದ ಐನು ಮಲ್ತುದೇರು ಅಂಚನೆ ಇತ್ತೆ ನಮ್ಮ ಈ ಒಂದು ಬಂಟರ ಭವನಡು ಆರ್ನ ಬಗ್ಗೆ ಒಂದು ರಡ್ಡು ಪಾತ್ರ ಅಂದ್ರೆ ನುಡಿ ನಮನ ಸಲ್ಲಿಸಾದೆ ಸಾಮೂಹಿಕವಾಗಿ ಒಂದು ಪ್ರಾರ್ಥನೆಯನ್ನು ಮಲ್ತದೆ ಶ್ರದ್ಧಾಂಜಲಿನ ಅರ್ಪಿಸೋಣಂಚಿನ ಒಂದು ಎಡ್ಡೆ ಕಾರ್ಯಭಾಗಗಳ ಮಾತ ಮುಳು ಸೇರ್ದಿಲ್ಲ ಸೇರಿಂಚಿ ನಿಕ್ಲೇನ ಮಾತಿರನ ಪ್ರಥಮವಾದ ಆರ್ನ ಜೋಕ್ಲ ಪರವಾದ ಬೊಕ್ಕ ಕುಟುಂಬಸ್ಥನ ಪರವಾದ ಪ್ರೀತಿಪೂರ್ವಕವಾದ ನಿಕ್ಲೇನ ಸ್ವಾಗತವನ್ನು ತಂದಲ್ಲಿ ಸಾಮಾನ್ಯವಾದ ನಂಗೆ ನುಡಿನವನ್ನ ಸಲ್ಲಿಸೋಣ ಅಂತ ಬಂದವು ದೈವಾಧೀನರಾಯನಂಚಿನ ವ್ಯಕ್ತಿಗಳನ್ನ ಆತ್ಮಸಂತೃಪ್ತಿಗೋಸ್ಕರ ಮಲ್ಪನಂಚಿನ ಪುಣ್ಯದ ಕಾರ್ಯ ಅಲ್ಪ ನಮ್ಮ ಒಂದು ಧರ್ಮ ಕಾರ್ಯ ಆದುಂಡು ನೇವೆ ನಮ್ಮ ಮಾತ ಒಟ್ಟಾದ ಏಕ ಮನಸ್ಸು ಸಾಮೂಹಿಕವಾಗಿ ಒಂಜಿ ಪ್ರಾರ್ಥನೆ ಮಾಡ್ತದೆ ಶ್ರದ್ಧಾಂಜಲಿ ಅರ್ಪಿಸೋಣಂಚಿನ ಒಂಜಿ ಕಾರ್ಯಭಾಗ ಅವು ಭಾರಿ ಔಚಿತ್ಯಪೂರ್ಣವಾದ ನಮ್ಮ ಹಿರಿಯಕ್ಲೆ ಪಂಡೊಂದು ಬತ್ತಿನಂಚಿನ ಒಂಜಿ ಪಾತ್ರ ಐನೇ ನಮ್ಮ ಮೂಲು ಮಲ್ತೊಂದಿಲ್ಲ ಅನ್ನ ಬಗ್ಗೆ ನಂಗೆ ಗೊತ್ತುಂಡು ಮುಖ್ಯವಾದ ನಮ್ಮ ಐತ ಬಗ್ಗೆ ಮುಲ್ಪ 2 ಜನ ಒಂತ ಪಾತ್ರ ಉಳ್ಳೇರಿ ಒಂಜಿ ಮೋನಪ್ಪ ಬಂಡಾರ್ಲೆ ಬೊಕ್ಕ ಸುಡಿ ಸುರೇಶರು ಆ ಬಗ್ಗೆ ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಪನಿಯರ ಉಳ್ಳೇರಿ ಮುಖ್ಯವಾದ ನಮ್ಮ ಈ ಸಂದರ್ಭಡು ಮುಖ್ಯವಾದ ಉಳಿದೊಟ್ಟು ಬಾಳಿಕೆ ಕೊರಗಪ್ಪ ಶೆಟ್ರು ಆರು ಪಡ್ಯಾರ ಮನೆ ದಿವಂಗತ ಬಿರ್ಮು ಶೆಟ್ರು ಆರ್ನ ಮಗೆ ಅಂಜನೆ ಉಳಿದೊಟ್ಟು ಬಾಳಿಕೆ ದಿವಂಗತ ತ್ಯಾಂಪನ್ನ ಶೆಟ್ರ ಸಹೋದರಿ ಮುಖ್ಯವಾದ ಆರು ಕಲ್ಲೆಕಾರು ಗುತ್ತು ರತ್ನಾವತಿ ಶೆಟ್ಟಿ ಮರೇನೆ ಮದಿಮೆ ಆದ 2 ಜೋಕ್ಲೇನೆ ಪಡೆತೇರಿ ಒಂಜಿ ಕಲ್ಲೆಗಾರು ಗುತ್ತು ಮೋಹನ್ ದಾಸ್ ಶೆಟ್ರಲ್ಲ ಅಂಚನೆ ಕಲ್ಲೆಗಾರು ಗುತ್ತು ರವೀಂದ್ರ ಶೆಟ್ರ ಪನ್ಪಣ 2 ಜೋಕ್ಲೇನಾರು ಪಡೆತೇರಿ ಅಂಚನೆ ಆಯ್ತ ಒಟ್ಟಿಗೆ ಮೋಹನ್ ದಾಸ್ ಶೆಟ್ರು ಪಂಜಿಮುಗರು ಗುತ್ತು ಹೇಮಲತಾ ಮೇರೇನೆ ಮದಿಮೆ ಆತೇರಿ ಅಂಚನೆ ರವೀಂದ್ರ ಶೆಟ್ರು ಸೌಮ್ಯ ಶೆಟ್ರೇನೆ ಮದಿಮೆ ಆತೇರಿ ಅಂಚಾದ ಕೊರಗಪ್ಪ ಶೆಟ್ರು ಆ ಒಂದು ಗೃಹಸ್ಥ ಜೀವನ ಧರ್ಮ ಅಂಚಿನ ಉಂಡ ఆయన ಭಾರಿ ಪೊರ್ಲುಡಾರು ನಿಭಾಯಿಸಿನಂಚಿನ ವ್ಯಕ್ತಿ ಒಂಜಿ ಆದರ್ಶ ದಾಂಪತ್ಯ ಜೀವನ ನಡಪಾಯಿನಾರು ದಯೆಂದು ಬಂಡ ಒಂಜಿ ಸಾಮರಸ್ಯದ ದಾಂಪತ್ಯ ಜೀವನ ನಡಪೋಳು ಅಂದಾಂಡ ಅವಳು ಪ್ರೀತಿ ಬೋಡಿಗೆ ನಂಬಿಕೆ ಬೋಡಿಗೆ ವಿಶ್ವಾಸ ಬೋಡಿಗೆ ಸಹಕಾರ ಬೋಡಿಗೆ ತಾಳ್ಮೆ ಬೋಡಿಗೆ ಐತೊಟ್ಟಿಗೆ ಹೊಂದಾಣಿಕೆಲ್ಲ ಬೋಡಾಪನಿಗೆ ಇಂಚಿತ್ತ ಎಡ್ಡೆಡ್ಡೆ ಗುಣಗಳನ್ನೇ ಅಳವಡಿಸಿ ಒಂದು ಆ 2 ದಂಪತಿಗಳ ಭಾರಿ ಪೊರ್ಲುದ ಒಂದು ಜೀವನನಾಕ್ಲೆ ನಡಪಾಯಿನಾಕ್ಲೆ ಐತ ಆತಂದೆ ಮೂಲು ಒಂದು ವಿಶೇಷವಾದ ಇಂಜಿನ ಪನೊಳಿ ಇದು ಬಂಡ ಜೋಕ್ಲೆಗೆ ಅಪ್ಪಮ್ಮ ಜೋಕ್ಲೆ ಇದ್ದಾದ ಅಪ್ಪಮ್ಮಗೆ ಅಲ್ಪ ಪ್ರೀತಿ ಆ ಒಂಜಿ ಗೌರವ ಆ ಒಂಜಿ ಸಂತೋಷ ತಿಕ್ಕಿದಂಡು ಅಂಚನೆ ಅಪ್ಪ ಅಮ್ಮ ಇರ್ದಾದ ಜೋಕ್ಲೆಗಳ ಪ್ರೀತಿ ಆ ಒಂಜಿ ಗೌರವ ಸಂತೋಷ ತಿಕ್ಕಿದಿಂದ ಬರೋಳಿ ದಯೆಂದು ಬಂಡ ವಾ ಕಾಲುಡು ಒಂಜಿ ಕಾಲ ಅಂದ್ರೆ ನಮ್ಗೆ ಮಾತಾಡ ಗೊತ್ತುಂಡು ದಾರಿದ್ರ್ಯದ ಕಾಲ ಒಂದು 10 ವರ್ಷದ ಪಿರವು ಬಂಡ ನಮ್ಮ 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 ಎಂಚೆತ್ತ ಬಂಡ ನಂಗೆ 100 ರೂಪಾಯಿ ಸಂಪಾದನೆ ಅನ್ಪೇರೆ ಭಾರಿ ಬಂಗಾಯ್ತಂಡು ಒಂಜಿ ಪೊರ್ತು ವನಸ ಅನ್ಪೇರನೆ ಭಾರಿ ಬಂಗಾಯ್ತಂಜಿ ಕಾಲ ಆ ಕಾಲಡು ಈ ಜೋಕ್ಲಿಗೆ ಜನ್ಮ ಕೊರನೆ ಮಾತ್ರ ಅತ್ತೆ ಅಕ್ಳಿಗೆ ವಿದ್ಯಾಬುದ್ಧಿನೂ ಕೊರದು ಅಕ್ಳೊಂಜಿ ಸಮಾಜದ ಒಂಜಿ ಎಡ್ಡ ವ್ಯಕ್ತಿಲನ್ನ ಮಂತ್ರ ಒಂಜಿ ತ್ಯಾಗ ಜೀವನ ಉಂಡತೆ ನೇನೆ ನಮ್ಮ ಯಾವ ಏಪಲ ಮರಪೇರ ಸಾಧ್ಯ ಇಜ್ಜಿ ಅಂಚಿನ ತ್ಯಾಗ ಜೀವಿನ ಋಣನು ತೀರಿಸೇರೆ ನಂಗೆ ಸಾಧ್ಯಲ ಇಜ್ಜಿ ದಯೆಂದು ಬಂಡ ನಮ್ಮ ಹಿರಿಯಗಳು ಬಂಡೊಂದು ಬತ್ತಲಕ್ಕೇನೆ ಜೀವನಾಧಾರವಾಯನ ಜನ್ಮ ಕೊರನಂಚಿನ ಅಪ್ಪೆ ಅಮ್ಮಿ ಜೀವನಾಧಾರವಾಯನಂಚಿನ ಈ ನಾಡು ಅವು ಸ್ವರ್ಗದುವ ಮಲ್ಲೆನ್ ಅಂಚಾದೆ ಈ ಜನ್ಮ ಕೊರನಕ್ಲ ಋಣನು ತೀರ್ಸಾರೆ ಸಾಧ್ಯನೇ ಇಜ್ಜಿ ಆಂಡ ಅಕ್ಕಲೆ ಅಂಚಿತ್ತಿ ಎಡ್ಡೆ ಒಂಜಿ ದಾಂಪತ್ಯ ಜೀವನದ ಒಂದು ನಡಪಾದು ನಂಗೆ ಕೊಂಚ ಆದರ್ಶಪ್ರಾಯರಾಗ್ತದೆ ಅಂತ ಬಂದ್ಬಿಡಕ್ಕೆ ವಾರೀತಿದ ಒಂಜಿ ಸಂಶಯ ಇಜ್ಜಿ ಜೋಕುಲ್ಲ ಅಂಜನೆ ಈ 2 ಜೋಕುಲ್ಲ ಮುಖ್ಯವಾದ ಒಂಜಿ
ಸುಪುತ್ರಂ ಕುಲದೀಪಕಂ ಕುಪುತ್ರಂ ಕುಲನಾಶಕಂ ಒಂದು ಒಂಜಿ ಪಾತ್ರ ಉಂಡು. ಎಡ್ಡೆ ಮಗೆ ಕುಲನು ಉದ್ಧಾರ ಮಲ್ಪೆಗೆ, ಕೆಟ್ಟ ಮಗೆ ಕುಲನು ನಾಶ ಮಲ್ಪೆಗೆ. ಈ ರೆಡ್ಡು ಜೋಕುಲ ಕುಲನು ಉದ್ಧಾರ ಮಲ್ತನಂಚಿನ ಎಡ್ಡ ಜೋಕುಲು ದಾಯ ಬಂಡ ಅಕ್ಲೆ ಬೊಚ್ಚಂದನ ಒಂಜಿ ಕೆಲಸ ಮಲ್ತನ ಅಕ್ಲತ್ತೆ ಆಯ್ತು. ಒಟ್ಟಿಗೆ ಅಕ್ಲೆ ವಿದ್ಯಾಸಂಸ್ಥೆಯನ್ನು ಕಟ್ಟಿದೆ. ಆ ವಿದ್ಯಾಸಂಸ್ಥೆದ ಮೂಲಕ ಒಂದಾಚಿ ಜನಗಳಿಗೆ ವಿದ್ಯಾದಾನ ಮಂತನಂಚಿನ ಶ್ರೇಷ್ಠ ವ್ಯಕ್ತಿಗಳು ಪನೋಳಿ, ಶ್ರೇಷ್ಠ ವ್ಯಕ್ತಿಗಳಿಂದೇ ಪನೋಳಿ ಆಯ್ತು. ಒಟ್ಟಿಗೆ ಒಂಜಿ ನಮ್ಮ ರವೀಂದ್ರ ಶೆಟ್ಟಿ ಅಲೆಮಾರಿ ಅರೆ ಅಲೆಮಾರಿ ಆ ನಿಗಮದ ಅಧ್ಯಕ್ಷರಾದ ಆರೆ ಒಂಜಾತಿ ಆ ಜನಾಂಗದ ಒಂಜಿ ಆಶಾದೀಪ ಆದ, ಆ ಜನಾಂಗದ ಒಂಜಿ ನಂದಾದೀಪ ಆದ ಒಂಜಿ ಕೆಲಸ ಮಾಡ್ತಾನೆ. ಆ ಜನಾಂಗಕ್ಕೂ ಒಂಜಿ ಸಾಧಿತೋಯ್ಪಾಯಿನಂಚಿನ ವ್ಯಕ್ತಿ ಪನೋಳಿ ಆಯ್ತೊಟ್ಟಿಗೆ ಸಮಾಜ ಸೇವೆಯೆಲ್ಲ ಮಲ್ತೊಂದುಲ್ಲೇರಿ. ಒಂಜಾತಿ ಜನಗಳಿಗೆ ಸಹಾಯ ಸಹಕಾರವನ್ನು ಅವರು ಕೊರೊಂದುಲ್ಲೇರಿ. ಒಂದು ರಡ್ಡು ಜೋಕುಲ್ಲ ಈ ಒಂಜಿ ಕೆಲಸನು ಮಲ್ತೊಂದು ಉಪ್ಪನೇರ್ದಾದಿ ಆ ಒಂಜಿ ಏರು ದಿವಂಗತ ಕೊರಗಪ್ಪ ಶೆಟ್ಟಿ ಪೊಪ್ಪೊಳ್ಳೆರ ಅಕ್ಲೆಗೆ ಒಂಜಿ ಅನ್ನ ಬದುಕೇ ಒಂಜಿ ಸಾರ್ಥಕ ಬದುಕು ಅಂತ ಬಂಡ ಖಂಡಿತ ತಪ್ಪಾವಂದೆ. ಇಂಚಿತ್ತಿ ಒಂಜಿ ಪುಣ್ಯಾತ್ಮನ ನಮ್ಮ ಇನ್ನು ಕಳೆ ಬಂದ ಐತೊಟ್ಟಿಗೆ ಮತ್ತೊಂಜಿ ಪಾತ್ರ ಖಂಡಿತವಾದ ಪನೋಡುದ ಬಂಡ ಹಳ್ಳಿದ ಸಂಸ್ಕೃತಿದ ಹಿನ್ನೆಲೆ ಪುಟ್ಟು ಬೆಳೆತಿನ ಪ್ರಗತಿಪರ ಕೃಷಿಕರು ಒಂಜ ಅಲ್ಪ ಹರೆ ಕಡೆ ಒಂಜಾತ್ ಎಂಜಿನ ಕೆಯಿ ಬೆಳೆಪೊಂದಿತ್ತಿನಾರು, ಮುಂಚಿ ಬೆಳೆಪೊಂದಿತ್ತಿನಾರು, ಕರ್ಮು ಬೆಳೆಪೊಂದಿತ್ತಿನಾರು, ಬಜ್ಜೆ ಬೆಳೆಪೊಂದಿತ್ತಿನ ಒಂಜಿ ಶ್ರಮಜೀವಿಯಾರು ಆರು ದುಡಿಮೆಗಾರರು. ಆರು ದುಡಿಮೆಗಾರ ಮಾತಾಡಲ್ಲ, ಒಂಜಿ 10 ಜನಕ್ಕೂ ದುಡಿಮೆ ಕೊರ್ನಾರಲ್ಲ, 10 ಜನಕ್ಕೂ ನುಪ್ಪು ಪಾಡ್ನಾರಲ್ಲ, ಒಂಜಿ ಆಶ್ರಯದಾತಿ ಅಂತ ಬಂದ ಖಂಡಿತ ತಪ್ಪ ಒಂದು ಅಂಚಿತ್ತಿ ವ್ಯಕ್ತಿ ಈ ಸಂದರ್ಭದ ವ್ಯಕ್ತಿನೇ ನಾವು ಮಾತ ಮೂಲು ನೆನಪು ಮಲ್ಪ ನಾವು ಭಾರಿ ಒಂಜಿ ಮುಖ್ಯವಾದ ಉಂಡು. ಇತ್ತೆ ಈ ಸಂದರ್ಭಗಳು ದುಂಬತ್ತ ನಮ್ಮ ಮಾಜಿ ವಿಧಾನ ಪರಿಷತ್ತದ ಸದಸ್ಯರ್ಲ ಅದೊಂದು ಆದರ್ಶ ರಾಜಕಾರಣಿಲ ಮಾತ್ರ ತಂದೆ ನಮ್ಮ ಈ ಭಾಗದ ಜಿಲ್ಲೆದ ಖ್ಯಾತ ವಕೀಲರ ಆದುಳ್ಳರಿ ಆರು ನಮ್ಮ ದಿವಂಗತ ನಾರಾಯಣ್ ಶೆಟ್ಟರ್ನ ಕೊರಗಪ್ಪ ಶೆಟ್ಟರ್ನ ಬಾವೆ ಆದುಳ್ಳರಿ ಆರು ಅರ್ನ ಬಗ್ಗೆ ಒಂಜಿ ನುಡಿ ನಮನ ಸಲ್ಲಿಸೋರು ಬಂದು ಅರಡ ವಿನಂತಿ ಮಾಡ್ತಂದ್ರೆ. ಕೊರಗಪ್ಪ ಶೆಟ್ಟನ ಬಗ್ಗೆ ಹಲವಾರು ಮಾಹಿತಿನ ಪಂತೀರಿ. ಉಳಿದೊಟ್ಟು ಬಾಳಿಕೆ ನನ್ನ ಅಮ್ಮನ ಬದರು ಮಾತಾ ಪಂಡಿರಾರು ನನ್ನ ಪೇರ ರಿಪೀಟ್ ಮಾಡ್ತಾರೆ ಪೋಪುಚಿ. ಉಳಿದೊಟ್ಟು ಬಾಳಿಕೆ ಕೊರಗಪ್ಪ ಶೆಟ್ಟಿ ಒಬ್ಬ ಆದರ್ಶ ವ್ಯಕ್ತಿ ದಯ ಬಂದಂಡ ಮಾತಾ ಈ ಊರದ ಜನಪ್ರಿಯಗೆ ಕೊರಗಣ್ಣೆ ಬಂದಂಡ ಭಾಳ ಪ್ರೀತಿಯ ವ್ಯಕ್ತಿ. ಮಾತಾ ವ್ಯವಸ್ಥೆಗಳ ಕೊರಗಣ್ಣೆ ಬೋರ್ಡು ಕೊರಗಡ್ಡೆ ಜಂದಿ ಜಾಗಡ್ಜಿ ಆ ರೀತಿದ ಒಂದು ವ್ಯಕ್ತಿತ್ವ ಕೊರಗಪ್ಪ ಶೆಟ್ಟರ್ನ ಕೊಂಚ ಭಾಳ ನಿರ್ದಾಕ್ಷಿಣ್ಯವಾದ ಸತ್ಯವನೇ ಪಣಪನ ಜನ ಅಭ್ಯಾಸ ವ್ಯಾಪಾರ ಸುಳ್ಳು ಪಣಪನಂಥ ವ್ಯಕ್ತಿ ಆಗ್ತಾರೆ ಗುತ್ತಜಿ ತುಲಮಣಿಯಲ್ಲಿ ಅವು ಪಂಡ ಕಡಕ್ ಗಾಡಿ ಒಂಜಿ ತುಂಡು ರಡ್ಡು ಪಣಪಲೆಕ್ಕ ಪಾತೆರ ಈ ರೀತಿದ ಒಂದು ವ್ಯಕ್ತಿತ್ವ ಈತನ ಜನ ಕೊರಗಪ್ಪ ಶೆಟ್ಟರು ಅದು ಪಂಡೇರಾರುತ್ತೆ ಅಕಲ್ನ ಮೆಗಿ ಪಲೆ ಪಂಡ ಅಕ್ಲಿ ರಾಮಲಕ್ಷ್ಮಣ ಲೆಕ್ಕ ತ್ಯಾಂಪಣ್ಣ ಶೆಟ್ಟಿ ಕೊರಗಪ್ಪ ಶೆಟ್ಟಿ ಬಂದಂಡ ಮುಲ್ಪದಟ್ಲಿಗೆ ತ್ಯಾಂಪಣ್ಣೆ ಕೊರಗಣ್ಣೆ ಈ ರೆಡ್ಡಿ ಬೇತೆ ಪಂಚಾಯತಿಗೆ ಇಚ್ಚಿ ಅವು ಎತ್ತು ಮಲ್ಲಯ್ಯವಾಡು ಎತ್ತು ಪಾಪದೇವಾಡು ಮಾತಾಡಲು ಅಕ್ಲಿಗೆ ಭಾಳ ಆತ್ಮೀಯರು ಆ ವ್ಯವಸ್ಥೆ ಅಕ್ಕಲಿ ಬಲತನ ಅಕ್ಲು ತ್ಯಾಂಪಣ್ಣೆ ಪಣ್ಣ ಪಾತ್ರೆಯನ್ನು ಕೊರಗಪ್ಪೆ ದೆತ್ತ ಪಡೆಯರು ಕೊರಗಪ್ಪೆ ಪಣ್ಣ ಪಾತ್ರೆಯನ್ನು ತ್ಯಾಂಪಣ್ಣೆ ದೆತ್ತ ಪಡೆಯರು ಈ ರೀತಿದ ವ್ಯವಸ್ಥೆ ಜೀವನ ಮಂತನಕ್ಲು ಒಂಜಿ ಕುಟುಂಬ ಅಲ್ಪಾಕಲ್ನ ತೀರ್ಥ ಇಲ್ಲಿ ಒಟ್ಟಿಗೆ ಒಪ್ಪಂದಾಗ ಇತ್ತೇರು ಇತ್ತೆ ಅರ್ನ ತ್ಯಾಂಪಣ್ಣನ ಜೋಕು ಲೈಟ್ ಉಳ್ಳೇರು ವಿಜಯ ಐನು ಅರ್ನ ಮಗೆ ಐತ ವ್ಯವಸ್ಥೆಯನ್ನು ತೊಗೊಂಡಿದೆ ಮುಲ್ಪ ಮೋಹನೆಲ್ಲ ಮಕ್ಕಳು ಮುಲ್ಪ ಕೊರಗಪ್ಪ ತ್ಯಾಂಪಣ್ಣೆ ತೀರಿ ಬೊಕ್ಕ ಇಲ್ಲಿ ಕಟ್ಟದ ಮುಲ್ಪ ಉಳ್ಳೇರು ಅಣ್ಣ ಒಂದೇ ರೀತಿಯ ವ್ಯವಸ್ಥೆ ಹುಡುಕೊಂಡ ಉದ್ದೇಶ ಯಾಕಂದ್ರೆ ಅಕ್ಕಲ್ಲ ಬಳಿಪೋಡು ಎಂಕಲ್ಲ ಬಳಿಯೋಡು 2 ಜನ ಒಟ್ಟಿಗೆ ಪೋಡು ಮಾಡ್ಕೊಂಡ ಭಾವನೆ ಐತೊಟ್ಟಿಗೆ ರಡ್ಡಿ ಕೊರಗಪ್ಪ ಶೆಟ್ಟಿಗೆ ರಡ್ಡಿ ಕಲ್ಯಾಣಿಕಳು ಒಂಜಿ ದೇವಕಿ ಒಂಜಿ ಕಲ್ಯಾಣಿ ಸುರುತ್ತಾರೆ ರೆಡ್ಡ ದೇವಕಿ ಒಂಜಿ ತ್ಯಾಂಪಣ್ಣಿ ಸುರುತ್ತಾರೆ ಅಂಚ ಒಟ್ಟು 4 ಜನ. ಈ 4 ಜನಲ್ಲ ಈ ರೀತಿದ ಜೋಡಿ ಒಲ್ಲದಿ ಕಾಂತ ಅక్కడ ಆತ್ತು ಪ್ರೀತಿ ಅಣ್ಣೆ ತಮ್ಮೆ ಪಣ್ಣದಂಡ ಅಕ್ಕ ತಂಗಿ ಪಣ್ಣದಂಡ ಅವ ಆಂಡವು ಮಗಿನ ಬೇರೆ ಪಾತ್ರೆನೇ ಇಜ್ಜಿ ಏರು ಒಂಜಿ ಪಾತ್ರೆ ಪಣ್ಣದಲ್ಲ ಅದಕ್ಕೆ ಪೂರ್ತಿ ಫುಲ್ ಸ್ಟಾಪ್ ಅಡಿಗೆ ಅಂಚಿನ ವ್ಯಕ್ತಿತ್ವ ಅಂದ್ರೆ 2 ಜನ ಬಿಡಿಯೋದು ಬರ್ತನಾಗ್ಲಿ ಅದು ಮಾತ್ರ ಅತ್ತು ಏರೆಗೆಲ್ಲ ವಿರೋಧಿ ಎತ್ತಾರೆ ಏರೆಗ್ಲ ವಿರೋಧಿ ಎತ್ತು
ಭಾಳ ಎಡ್ಡೆಡು ಮಾತನ್ನ ಸಮಸ್ಯೆಲ್ಲ ಪರಿಹಾರ ಮಾಡ್ಕೊಂಡಂಚನ ಒಂಜಿ ಭಾಳ ಪ್ರಗತಿಪರ ಕೃಷಿಗೆ ಆರು ಪಂಡೆ ರೋಗು ಬಂತ ಮನ್ಪೇರು ಮಾಡಿದ್ರು ಆರು ಮನ್ಪಂದನ ಆ ಕೆಲಸ ಆರನ್ನ ಹತ್ತಂಡೆ ಆರು ಬೇತೆ ಅಕಲ್ನ ಜಾಗಲ್ನ ಜೊತೆ ಇಟ್ಲ ಬೆಳೆ ಮಾಡ್ಕೊಳ ಮೂಲಕ ಒಂದು ವಿಶೇಷ ಆಧಾರಿತ ಕೃಷಿಗೆ ಆದ ಜೀವನ ಮಾಡ್ತಾರು ಜೋಕ್ಲೆಗೆ ಎಡ್ಡ ವಿದ್ಯಾಭ್ಯಾಸ ಕೊಡ್ತೇನೆ ಓರಿ ಮಲ್ಲಯ್ಯ ಮೋಹನ್ ದಾಸ್ ಶೆಟ್ಟಿ ಸಿವಿಲ್ ಇಂಜಿನಿಯರ್ ಆದ ಕೆಲಸ ಮಾಡ್ತಂದಲ್ಲೇ ಕನ್ಸ್ಟ್ರಕ್ಷನ್ ವರ್ಕ್ ತೊಗೊಂದಿಲ್ಲೇ ಐದೊಟ್ಟಿಗೆ ಆಯಲ್ಲ ಒಂದು ಎಲ್ಲಿಯ ಪ್ರೈಮರಿ ಶಾಲೆಯನ್ನು ನಡಪಡ ಒಂದಿಲ್ಲಿ ಒಂದು ರೆಡ್ಡು ಜನ ವಿದ್ಯಾಭ್ಯಾಸದಲ್ಲಿ ಇಟ್ಟಂದ್ರೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಾತ ಎಡ್ಡೆ ಕೆಲಸವನ್ನು ಮಾಡ್ಕೊಳಕ ಸ್ಥಳೀಯರಿಗೆ ಶಿಕ್ಷಣ ಕೊರ್ಪಂಚನ ಕೆಲಸನೂ ಮಾಡ್ಬೋದು ಐದೊಟ್ಟಿಗೆ ಇಲ್ಲೇ ಮಲ್ಲ ಒಂಜಿ ಹೈಸ್ಕೂಲ್ ಮಟ್ಟದ ವಿದ್ಯಾಸಂಸ್ಥೆ ರತ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಪನ್ಪುನಂಜಿ ದೇರ್ಲೆ ಕಟ್ಟಿಡ ಬಂತದ್ದು ಅಲ್ಪಲ ಮಾತ ಹೆಚ್ಚಿನ ಭಾಗ ಅದು ಹಿಂದುಳಿದ ವರ್ಗವಾದ ಜನಗಳು ಅಂದರೆ ಆರ್ಥಿಕವಾದ ಹಿಂದುಳಿದ ಅಂಚಾರ್ಥ ಆರ್ಥಿಕವಾದ ಹಿಂದುಳಿದ ವರ್ಗ ಜನ ಪುನಃ ಜಾಗ ಆಗ್ಲಿಗೆ ಒಂದು ಸುಲಭ ರೀತಿಯಲ್ಲಿ ವಿದ್ಯಾಭ್ಯಾಸ ಆಪಲಿತಿಗೂ ಲೆಕ್ಕ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಐತೊಟ್ಟಿಗೆ ರವೀಂದ್ರ ಬಿಜೆಪಿದ ಜಿಲ್ಲೆದ ಬಿಜೆಪಿದ ಕಾರ್ಯಕರ್ತೆ ಆದ ಬಿಜೆಪಿ ಬೇತೆ ಬೇತೆ ಸಾಮಾನ್ಯ ವ್ಯಕ್ತಿ ಆದ ಆಯುರ್ವೇದಕ್ಕೆ ಇತ್ತೆ ಜಿಲ್ಲೆದ ಬಿಜೆಪಿದ ಉಪಾಧ್ಯಕ್ಷ ಆದ ಸುಳ್ಯ ಕ್ಷೇತ್ರದ ಇನ್ಚಾರ್ಜ್ ಆದ ಕೆಲಸ ಮಾಡ್ತಿದ್ರು ಈಗ ದುಂಬು ಸರ್ಕಾರ ಒಪ್ಪನಾಗ ಆ ಕಡೆ ಪಲ್ಲೆಕೊನೆ ಅಲೆಮಾರು ಜನಾಂಗದ ಒಂಜಿ ಉಂಟು ಜನ ನಿಗಮ ಆ ನಿಗಮದ ಅಧ್ಯಕ್ಷ ಆದ ಇಡೀ ರಾಜ್ಯಡು ರವಿ ಎಣ್ಣೆ ಅಂತ ಮನ್ಪುನ ಬುದ್ಧಾರ್ದಪ್ಪ ಅಂದ್ರೆ ಕೊರಗಪ್ಪಣ್ಣೆ ಅಥವಾ ತ್ಯಾಂಪಣ್ಣೆ ಪಂಡದ ಕೊರ್ನಾಜ ಅಕ್ಲಿ ಕಲ್ಪಾಯಿನಂಜನ ಸಂಸ್ಕೃತಿ ಅಕ್ಲೇ ಕೊರ್ನಂಜನ ವಿದ್ಯೆ ಅಕ್ಲೇ ಕೊರ್ನಂಜನ ಸಂಸ್ಕಾರ ಇಂದು ಅಕ್ಲೇನ ಅವೇ ರೀತಿ ಅಕ್ಲವಾ ರೀತಿಯ ಸಮಾಜೋಡು ವ್ಯವಸ್ಥೆ ಮಾಡ್ತಾರೆ ಆ ಜೋಕ್ಲೆಯಲ್ಲಿ ಅವೇ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡ ಮೂಲಕ ಎಡ್ಡೆ ಬುಧಾರ್ದ ತೊಂದರೆ ವಿಜಯಲ್ಲ ಅಂಚನೆ ಎಡ್ಡೆ ಒಂದು ಸಾಮಾನ್ಯ ಕೃಷಿಗೆ ಯಾವುದು ಎಡ್ಡೆ ಕೆಲಸ ಬಂದೊಂದಿಲ್ಲ ಅಂತ ಅಕ್ಕಲ್ನ ಅಪ್ಪೆ ಅಮ್ಮೆ ಮಂತ್ ಬುದ್ಧಿ ಕಲ್ಪಾದ ಕೊಡ್ತಾರೆ ಆ ಸಂಸ್ಕಾರವನ್ನು ಅಕ್ಕಲು ತಮ್ಮ ಜೀವನೋಡು ಅಳವಡಿಸುವ ಮೂಲಕ ಎಂಕಲ್ನ ಅಪ್ಪೆ ಅಮ್ಮಗೆ ಎಡ್ಡೆ ಬುಧಾರ್ಕೊಂಡು ಜನ ಕೆಲಸ ಮಾಡ್ಕೊಂಡ ಮೂಲಕ ವಿದ್ಯಾಭ್ಯಾಸ ಶೈಕ್ಷಣಿಕ ಧಾರ್ಮಿಕ ಕಾರ್ಮಿಕ ಅಂಜನೆ ಕೃಷಿಕ ಈ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡ ಮೂಲಕ ಎಡ್ಡೆದನ ಒಂಜಿ ಕುಟುಂಬ ಅದು ಮಾತೆಲ್ಲ ಬೋಡಿಪುನ ಕಲೆಗಾದು ಆ ರೀತಿಯ ಒಂಜಿ ಕುಟುಂಬ ಐತೊಟ್ಟಿಗೆ ಮಾತೆಲ್ಲ ಒಂಜಿ ಕಾರ್ಯಕ್ರಮ ಪಂಡ ಒಲ್ಪಲ ಮಾತ ಒಟ್ಟಿಗೆ ಬದ್ದು ಸೇರೋರ್ಗಳು ಆ ಕುಟುಂಬ ತಂದೆ ಮಾತೆಲ್ಲ ಸೇರುಜರು ಇಂದು ಆ ಕುಟುಂಬಗಳು ಅಂಚಿನ ಒಂಜಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡ ಮೂಲಕ ಎಡ್ಡೆ ಜೀವನ ಮನ್ ಬೇರೆ ಆ ಜೊಗ್ಲಿಗೆ ಮಾತ ಕಲ್ಪಾದ ಪೋತೇರು ಅಂಜಿನ ಕೊರಗಪ್ಪ ಶೆಟ್ರು ಮುರಾಣಿ 11 ತಾರೀಕಿಗೆ ದೈವಾನಾದನ ಮೂಲಕ ನಮ್ಮ ಮಿತ್ರ ಭಾಳ ಬೇಜಾರದ ಸಂಗತಿ ಅಂಗ್ಲಿ ಆಶೆ ಇತ್ತಂದ್ರೆ ಅಲ್ಲ ಒಂದು ಸಮಯ ಬದುಕೊಡೋರು ಅವ್ರನ್ನ ಮಾರ್ಗದರ್ಶನಕ್ಕೆ ಅಗತ್ಯ ಉಂಟು ಬಂದದು ಅಂಚಿನ ರತ್ನ ಅವ್ರನ್ನ ಬಿಡೋದಿಲ್ಲ ಅದಕ್ಕೆ ತಕ್ಕದ ಒಂದು ಬಿಡದಿ ಆದು ಆ ಜೋಕ್ಲಿಗಳ ಎಡ್ಡ ಶಿಕ್ಷಣ ಕೊಟ್ಟು ಜನ ಕೆಲಸ ಮಾಡ್ತಾರೆ ಆ ಕೊರಗಪ್ಪನಾಗಿ ಪೂರ್ತಿ ಆ ಪರಮಾತ್ಮೆ ಸ್ವರ್ಗನೇ ಕೊರಡಿ ಬಂದ ಪ್ರಾರ್ಥನೆ ಅಂತಂದು ಎಲ್ಲ ಪಾತ್ರ ಮಾಡಬೇಕು ಸಂಸ್ಥೆಗಳ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಕೊಂಡು ಒಂದು ಶೈಕ್ಷಣಿಕವಾಯಿನ ಒಂದು ಸೇವಾ ಕಾರ್ಯನು ನಿರಂತರವಾಗಿ ಮತ್ತೊಂದಿತ್ತಿನ ಅವ್ರು ಬೆಂಗಳೂರು ಉಪ್ಪುನಾರೆ ಸೂಡಿ ಸುರೇಶರಿ ಒಂದು 2 ನಿಮಿಷ ನುಡಿ ನಮನ ಸಲ್ಲಿಸಿ ಹೊಡ್ಕೊಂಡು ಕೇಳೋಣ. ಇಲ್ಲಿ ನೆರೆದಿರುವ ಎಲ್ಲರಿಗೆ ನನ್ನ ನಮಸ್ಕಾರಗಳು. ಈ ಸಭೆಯ ಉದ್ದೇಶ ಮತ್ತು ನಾವು ಸೇರಿರ್ತಕ್ಕಂಥದ್ದು ಏನಕ್ಕೆ ಅನ್ನೋದನ್ನು ಹಿರಿಯರು ಈಗಾಗಲೇ ಹೇಳಿದ್ದಾರೆ. ದಿವಂಗತ ಕೊರಗಪ್ಪ ಶೆಟ್ಟಿಯವರ ಒಂದು ಅಗಲಿಕೆ ನಮ್ಮನ್ನೆಲ್ಲ ಕಾಡುತ್ತೆ. ಅದರಲ್ಲೂ ನಾನು ಈ ರವೀಂದ್ರ ಶೆಟ್ಟಿಯವರ ಸಹವಾಸಕ್ಕೆ ಬಂದ ಮೇಲೆ ಅಂದರೆ ಫ್ರೆಂಡ್ ಆದಮೇಲೆ 20 ವರ್ಷಗಳಿಂದ ಅವರ ಕುಟುಂಬವನ್ನು ನಾನು ಬಲ್ಲೆ. ಪ್ರತಿ ಸಾರಿ ಶಾಲೆಗೆ ಬಂದಾಗ ಅವರ ಒಂದು ದರ್ಶನ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ನನ್ನದೇ ಆದಂಥ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ದೇವಲೋಕ ಮತ್ತೆ ಲೋಕ ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವ ಮಾತಿನಂತೆ ಸತ್ಯಕ್ಕೆ ಹೆಸರು, ಹಾಗೆ ಕರ್ತವ್ಯನಿಷ್ಠೆಗೆ ಕೃಷಿಕರಾಗಿ ತಮ್ಮ 2 ಮಕ್ಕಳನ್ನು ಬೆಳೆಸಿರ್ತಕ್ಕಂಥದ್ದು ನಿಮ್ಮ ಕಣ್ಣೆದುರಿಗಿದೆ. ಅಂಥ ಮೇರು ವ್ಯಕ್ತಿತ್ವದ ವ್ಯಕ್ತಿಯ ನಮ್ಮ ಮುಂದೆ ಇಲ್ಲ ಅನ್ನೋದಷ್ಟೇ ಆದರೆ ಅವರ ಆತ್ಮ ಇಲ್ಲೇ ನಮ್ಮ ಜೊತೆಗಿದೆ. ಹಾಗೆಯೇ ನಮಗೆ ಪ್ರತಿ ಹಂತದಲ್ಲೂ ಕೂಡ ಮಾರ್ಗದರ್ಶಕವಾಗಿ ನಮ್ಮ ಮುಂದೆ ಇರ್ತದೆ ಅಂತಕ್ಕಂಥ ಭಾವನೆ ನಂದಿದೆ. ಡಿ ವಿ ಜಿಯವರು ಅದಕ್ಕೆ ಹೇಳ್ತಾರೆ,
ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳೆ ಒಂದಾಗು ಮಂಕುತಿಮ್ಮ ಅಂತ. ಅಂದರೆ ಕೊರಗಪ್ಪ ಶೆಟ್ಟರು ಬೆಟ್ಟದ ಅಡಿಯಲ್ಲಿ ಹುಲ್ಲು ಹೇಗಿರ್ತದೆ, ಎಲ್ಲರಿಗೂ ಅನುಕೂಲಕರ ಆದರೂ ಕೂಡ ಅದರ ತನ್ನ ವ್ಯಕ್ತಿತ್ವವನ್ನು ಯಾರಿಗೂ ತೋರಿಸ್ಕೊಡೋದಿಲ್ಲ. ಹಾಗೆ ಅವರ ಮಕ್ಕಳು ಇಷ್ಟೆಲ್ಲ ಸಂಸ್ಥೆಗಳನ್ನ ಬೆಳೆಸಿದ್ರು ಕೂಡ ಯಾವ ಒಂದು ಕಾರ್ಯಕ್ರಮದಲ್ಲೂ ಅವರು ಸ್ಟೇಜ್ ಮೇಲೆ ಬಂದದ್ದು ನಾನು ನೋಡಲಿಲ್ಲ. ಯಾಕಂದ್ರೆ ಅವರು ಎಲೆ ಮರೆ ಕಾಯಿಯಂತೆ ತನ್ನ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಹಾಗೆ ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೆ, ಕಷ್ಟಗಳು ಬಂದಾಗ ಎದುರಿಸಿ ತಮ್ಮ ಮಕ್ಕಳಿಗೆ ಅಂಥ ಕಾಲದಲ್ಲೂ ಕೂಡ ಶಿಕ್ಷಣವನ್ನು ನೀಡಿ ಅವರು ಇವತ್ತು ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ಅವರ ಒಂದು ಕಷ್ಟದ ಜೀವನವನ್ನು ತೋರಿಸುತ್ತೆ. ಹಾಗೆ ಮನೆಗೆ ಮಲ್ಲಿಗೆಯಾಗು, ಅವ್ರ ತಂದೆ ಅಂದ ತಕ್ಷಣನೇ ಅವ್ರಿಗೇನೋ ಒಂಥರ, ಈಗ ಕಳೆದ 1 ತಿಂಗಳ ಹಿಂದೆ ನಾನು ಬೆಂಗಳೂರಿನಲ್ಲಿ ರವೀಂದ್ರ ಶೆಟ್ಟಿ ಅವರನ್ನ ಮೀಟ್ ಮಾಡಿದಾಗ ಹೇಳಿದ್ರು, ತಂದೆಗೆ ಸ್ವಲ್ಪ ಹುಷಾರಿಲ್ಲ, ಈಗ ಚೆನ್ನಾಗಿ ಆಗಿದ್ದಾರೆ ಅಂತ. ಖುಷಿ ಆಯಿತು. ಆದರೆ ಮೊನ್ನೆ ಒಂದು ವಿಷಯ ಕೇಳಿದಾಗ, ಅಂದರೆ ಅವ್ರ ಮಕ್ಕಳಿಗಂದ್ರೆ ಅಷ್ಟೊಂದು ಆಸಕ್ತಿ ಸಂತೋಷವನ್ನು ಕೊಡುವಂಥ ವ್ಯಕ್ತಿತ್ವವನ್ನು ಅವರು ರೂಪಿಸ್ಕೊಂಡಿದ್ರು. ಅಂಥ ಒಬ್ಬ ವ್ಯಕ್ತಿಯನ್ನ ನಾವಿವತ್ತು ಕಳೆದುಕೊಂಡಿದ್ದೀವಿ ಅಂತಂದರೆ ತಪ್ಪಾಗಲಾರ್ದು. ಆದರೆ ಅವರ ಎಲ್ಲ ಶ್ರಮದ ಫಲವಾಗಿ ನಮ್ಮ ಮುಂದೆ ಇರ್ತಕ್ಕಂಥ ರವೀಂದ್ರ ಶೆಟ್ಟಿಯವರಾಗಿರ್ಬೋದು, ಮೋಹನ್ ದಾಸ್ ಶೆಟ್ಟಿಯವರಾಗಿರ್ಬೋದು, ಅವರ ಎಲ್ಲ ಕುಟುಂಬದ ಸದಸ್ಯರು ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊರಗಪ್ಪ ಶೆಟ್ಟರು ನಮಗೆ ನೀಡಿದ್ದಾರೆ. ಅದಕ್ಕೆ ನಾವು ಕೃತಜ್ಞತಾ ಭಾವವನ್ನು ಅರ್ಪಿಸಿ ಅವರ ಆತ್ಮಕ್ಕೆ ಆ ದೇವರು ಚಿರಶಾಂತಿಯನ್ನು ಕರುಣಿಸಲಿ ಅಂತೇಳಿ ಅವನಲ್ಲಿ ಬೇಡಿಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಅವರ ಧರ್ಮಪತ್ನಿ ರತ್ನಾವತಿ ಶೆಟ್ಟಿ ಅವರನ್ನು ನೆನಪಿಸ್ಕೊಳ್ದೆ ಹೋದರೆ ನಮಗೆ ತಪ್ಪಾಗುತ್ತೆ. ಈ ಎಲ್ಲ ಮಕ್ಕಳ ಜವಾಬ್ದಾರಿಯನ್ನು ತಾವು ವಹಿಸಿಕೊಂಡು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದೆ ನಿಂತು ಅವರಿಗೆ ಸಹಕಾರವನ್ನು ನೀಡ್ತಾ, ಧೈರ್ಯವನ್ನು ತುಂಬುತ್ತಾ ಮತ್ತು ಅವರನ್ನು ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಅವರ ತಾಯಿ ಮಾಡಿದ್ದಾರೆ. ಅವರಿಗೆ ಈ ಕಷ್ಟವನ್ನು ನಿಭಾಯಿಸುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ. ಹಾಗೆಯೇ ಈ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ 2 ಮಕ್ಕಳು ಮತ್ತು ಅವರೆಲ್ಲ ಕುಟುಂಬ ವರ್ಗಕ್ಕೆ ಆ ಕಷ್ಟ ಭರಿಸುವಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಓಂ ಶಾಂತಿ ಶಾಂತಿ. ಸಾಮೂಹಿಕವಾದ ಒಂದು ಪ್ರಾರ್ಥನೆ ಅವು ಕ್ಷಿಪ್ರ ಫಲದಾಯಕ ಅಂದ್ರೆ ನಮ್ಮ ಹಿರಿಯರು ಬಂದು ಬಂದಿನ ವಿಚಾರ ಅಂಜಾದೆ ಸುಮಾರು ಒಂದು ಲಕ್ಷ ಮೌನ ಪ್ರಾರ್ಥನೆ ಮಾಡುವುದು